ಪೌರತ್ವ ಹೋರಾಟ ಸಮಿತಿ ಕಲ್ಲಾಪು ಆಶ್ರಯದಲ್ಲಿ ಮಂಗಳವಾರ ನಡೆದ ಎನ್ಆರ್ಸಿ, ಸಿಎಎ ಹಾಗೂ ಎನ್ಪಿಆರ್ ವಿರುದ್ಧ ಕಲ್ಲಾಪಿನ ಆಜಾದ್ ಮೈದಾನದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾತನಾಡಿದರು. ನಮ್ಮೆಲ್ಲರ ಭವಿಷ್ಯದ ಕನ್ನಡಿ ಸಂವಿಧಾನ ನಿರ್ಮಾತೃ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇವಾಲಯಗಳನ್ನು ಕಟ್ಟುವವರು ದೇವಾಲಯ ಪೂರ್ತಿಯಾದ ನಂತರ ಹೊರಗುಳಿಯುವಂತಾಗಿ ಅವಮಾನಕ್ಕೊಳಗಾಗುತ್ತಾ, ಅದುವೇ ದೇವಾಲಯ ಕಟ್ಟುವಾಗ ಹೊರಗೆ ನೆರಳಲ್ಲಿ ನಿಂತವರು ದೇವಾಲಯ ನಿರ್ಮಾಣವಾದ ಬಳಿಕ ಒಳಗೆ ರಾಜಮರ್ಯಾದೆ ಪಡೆಯುವಂತಹ ತಾರತಮ್ಯ ಹೋಗಲಾಡಿಸಲು ಸಹಕರಿಸದ ಹಿಂದೂ ಧರ್ಮ ನನಗೆ ಬೇಡ, ನಾನು ಹಿಂದೂವಾಗಿ ಸಾಯುವುದಿಲ್ಲ ಎಂದು ಹೇಳಿ ಬೌದ್ಧ ಧರ್ಮ ಸ್ವೀಕರಿಸಿದ ಅಂಬೇಡ್ಕರ್ ನೋವು ಮೇಲ್ಜಾತಿಯ ಹಿಂದೂಗಳು ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳಿದರು. ಸಂವಿಧಾನವೆನ್ನುವುದು ಆಯಾ ಪ್ರದೇಶದ ಜನರು ತಮ್ಮ ಬದುಕಿಗೆ ರೂಪಿಸಿದ ಪವಿತ್ರ ಗ್ರಂಥವೇ ಹೊರತು ರಾಜ ಮಹಾರಾಜರು ದಾನಿಗಳು ಕೊಟ್ಟ ಉಡುಗೊರೆಯಲ್ಲ. ಮುಸ್ಲಿಮರಿಗೆ ಕುರಾನ್ ಪವಿತ್ರ ಗ್ರಂಥವಾದರೆ ಭಾರತದ ಎಲ್ಲಾ ಮುಸ್ಲಿಮರಿಗೂ ಕುರಾನ್ನಷ್ಟೇ ಪವಿತ್ರ ಗ್ರಂಥ ಸಂವಿಧಾನ. ಹಾಗೆ ಸಂವಿಧಾನ ಮುಸ್ಲಿಮರಿಗಷ್ಟೇ ಅಲ್ಲ, ಎಲ್ಲರಿಗೂ ಪವಿತ್ರ ಗ್ರಂಥ ಎಂದರು. ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಎಂದು ಹೊರಟ ಬಿಜೆಪಿ, ಆರ್ಎಸ್ಎಸ್ನವರು ನಿಮ್ಮನ್ನು ಮಾತ್ರ ನೀವು ಪ್ರೀತಿಸುತ್ತೀರಿ, ಆದರೆ ನಾವು ಈ ಮಣ್ಣನ್ನು ಪ್ರೀತಿಸುತ್ತೇವೆ. ಸ್ವಾಮಿ ವಿವೇಕಾನಂದರು 1893ರಲ್ಲಿ ಚಿಕಾಗೋದಲ್ಲಿ ಭಾಷಣ ಮಾಡುತ್ತಾ, ನಾನು ಹಿಂದೂ, ನನ್ನ ಭಾರತದಲ್ಲಿ ಎಲ್ಲಾ ಧರ್ಮೀಯರು ಇರುವುದು ನನಗೆ ಹೆಮ್ಮೆ. ಅಂತಹ ಮಾನವತಾವಾದಿ ವಿವೇಕಾನಂದರ ಫೋಟೋ ಹಾಕಿಕೊಂಡು ಭಾಷಣ ಮಾಡುವ ಹಕ್ಕು ಇದೆಯೇ ಎಂದು ಪ್ರಶ್ನಿಸಿದರು. ಏನು ಸಂವಿಧಾನ ಅಂದರೆ ಆ ದೇಶದ ಒಳಗಿರುವ ಜನರ ಅನ್ನುವಾಗ ಜಾತಿ, ಭಾಷೆ, ಧರ್ಮ, ಕುಲ, ಆಸ್ತಿ, ಅಂತಸ್ತು ಯಾವುದೂ ಇಲ್ಲ. ಯಾರೆಲ್ಲ ನಾವಿಲ್ಲಿದ್ದೀವಿ ನಮ್ಮೆಲ್ಲ ಜನರ ಭವಿಷ್ಯದ ಕನ್ನಡಿ ಅದು ಸಂವಿಧಾನ. ಇದನ್ನು ಜಾನ್ ಲೋಕೆ ಅನ್ನೋರು ಇಂಗ್ಲೆಂಡ್ ದೇಶದಲ್ಲಿ ಮೊದಲು ಜಾರಿಗೆ ತರ್ತಾರೆ. ಈ ಸಂವಿಧಾನ ಅಂತಂದರೆ ಯಾರೋ ಕಣ್ಣಿಗೆ ಕಾಣದೇ ಇರೋರು ಆಕಾಶದಿಂದ ಹೇಳಿದ್ದಲ್ಲ, ಅಥವಾ ಯಾರೋ ರಾಜ ಮಹಾರಾಜ ನಮಗೆ ತೋಫಾ ಕೊಟ್ಟಿದ್ದಲ್ಲ. ಆಯಾ ಪ್ರದೇಶದ ಜನ ಅವರ ಬದುಕು ಕಟ್ಟಿಕೊಳ್ಳಲಿಕ್ಕೆ ಅವರೇ ರೂಪಿಸಿದ ಪವಿತ್ರ ಗ್ರಂಥ. ಶಾಸಕ ಯುಟಿ ಖಾದರ್ ಮಾತನಾಡಿ, ಕೇಂದ್ರದ ರಕ್ಷಣಾ ಸಚಿವರು ಪೌರತ್ವ ಕಾಯ್ದೆಯ ಬಗ್ಗೆ ಯಾರು ಭಯಪಡಬೇಡಿ ಎಂದು ಹೇಳುತ್ತಾರೆ. ಯಾರು ಭಯಪಡಬೇಡಿ ಎಂದು ಹೇಳುವ ಸ್ಥಿತಿ ನಿರ್ಮಿಸಿದವರು ಯಾರೆಂದು ಕೇಂದ್ರ ರಕ್ಷಣಾ ಸಚಿವರು ಉತ್ತರಿಸಬೇಕಿದೆ ಎಂದರು. ಈ ಕೇಂದ್ರದ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಬಂದು ಮಾತಾಡ್ತಾ ಹೇಳ್ತಾರೆ, ಯಾರು ಕೂಡ ಭಯಪಡಬೇಡಿ ಅಂತ ಮಾತನ್ನು ಹೇಳ್ತಾರೆ. ನಾವಿವತ್ತು ಕೇಳ್ತೇವೆ, ನೀವು ಯಾರು ಕೂಡ ಭಯಪಡಬೇಡಿ ಅಂತ ಹೇಳುವಂಥ ಒಂದು ಪರಿಸ್ಥಿತಿಯನ್ನು ತಂದಿಟ್ಟವ್ರು ಯಾರಂತ ನೀವು ಹೇಳಬೇಕಂತ ಹೇಳಿಕೆ ನಾನು ಇವತ್ತು ಬಯಸುವಂಥ ವಿಚಾರ ಇವತ್ತು ಮಾಡಬೇಕು. ಯಾಕಾಗಿ ಕೇಂದ್ರದ ರಕ್ಷಣಾ ಸಚಿವರು ಬಂದು ನೀವು ಯಾರು ಭಯಬೇಡಿ ಬಂದು ಯಾಕೆ ಇವತ್ತು ಹೇಳ್ತೀರಿ? ನಿಮ್ಮಲ್ಲಿ ಯಾವುದಾದೊಂದು ಸ್ಪಷ್ಟತೆ ಈ ದೇಶದ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಒಂದು ಸ್ಪಷ್ಟತೆ ಇದೆ ಅಂತ ತಾವು ಹೇಳಬೇಕಂತ ನಾವು ಇವತ್ತು ಬಯಸುವಂಥದ್ದು. ಈ ಸಂದರ್ಭ ಉಳ್ಳಾಲ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷ ಹಾಜಿ ಅಬ್ದುಲ್ ರಶೀದ್ ಅಧ್ಯಕ್ಷತೆ ವಹಿಸಿದ್ದರು. ಸಮಿತಿಯ ಸಂಚಾಲಕ ಉಸ್ಮಾನ್ ಕಲ್ಲಾಪು, ನ್ಯಾಯವಾದಿ ದಿನೇಶ್ ಹೆಗ್ಡೆ ಉಳೇಪಾಡಿ, ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು.